ಶ್ರೀಕೃಷ್ಣ ಮಠದ ರಾಜಾಂಗಣದ ನರಹರಿ ತೀರ್ಥ ವೇದಿಕೆಯಲ್ಲಿ ಪರ್ಯಾಯ ಅದಮಾರು ಮಠದ ಆಶ್ರಯದಲ್ಲಿ ಮತ್ತು ಯಕ್ಷಗಾನ ಕಲಾರಂಗದ ಸರ್ಪಂಗಳ ಯಕ್ಷೋತ್ಸವ ದಶಮ ಸಂಭ್ರಮ ಕಾರ್ಯಕ್ರಮದಲ್ಲಿ ಪರ್ಯಾಯ ಪೀಠಾಧೀಶರಾದ ಶ್ರೀ ಈಶಪ್ರಿಯ ಶ್ರೀಪಾದರು ಹಿರಿಯ ಯಕ್ಷಗಾನ ಕಲಾವಿದರಾದ ಸುಣ್ಣಂಬಳ್ಳ ವಿಶ್ವೇಶ್ವರ ಭಟ್ ಇವರಿಗೆ ವಾರ್ಷಿಕ ಪ್ರಶಸ್ತಿ ಮತ್ತು ವಸಂತ ವಾಮದ ಪದವು ಇವರಿಗೆ ವಾರ್ಷಿಕ ಪುರಸ್ಕಾರವನ್ನ ನೀಡಿದರು. ಸುದೀರ್ಘವಾಗಿ ಒಂದು ಕಡೆ ನಿಂತು ಕಲಾ ಪೋಷಣೆ ಮತ್ತು ಮನೋರಂಜನೆ ನೀಡುತ್ತಿರುವ ಹಿರಿಯ ಕಲಾವಿದರಿಗೆ ಶ್ರೀಗಳು ಶುಭ ಹಾರೈಸಿದರು. ವೇದಿಕೆಯಲ್ಲಿ ಕಲಾರಂಗದ ಅಧ್ಯಕ್ಷ ಎಂ ಗಂಗಾಧರ್ ರಾವ್ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಕಲಾರಂಗದ ಕಾರ್ಯದರ್ಶಿ ಮುರಳಿ ಖಡೇಕರ್ ನಿರ್ವಹಿಸಿದರು. ಪ್ರಶಸ್ತಿ ಪೋಷಕರಾದ ಡಾಕ್ಟರ್ ಶೈಲಜಾ ಶೆಣೈ, ಡಾಕ್ಟರ್ ನರೇಂದ್ರ ಶೆಣೈ ಭಾಗವಹಿಸಿದರು. ಪರ್ಯಾಯ ಅದಮಾರು ಮಠಾಧೀಶರಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರ ದಿವ್ಯಾನುಗ್ರಹದೊಂದಿಗೆ ಉಡುಪಿ ಯಕ್ಷಗಾನ ಕಲಾರಂಗದ ಅಧ್ಯಕ್ಷ ಎಂ ಗಂಗಾಧರ ರಾಯರ ಘನ ಉಪಸ್ಥಿತಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಯಕ್ಷಗಾನ ಕಲಾ ಸಂಸ್ಕಾರವನ್ನು ಪಡೆದು ವೃತ್ತಿಪರ ಮೇಳಗಳಲ್ಲಿ ಅದಕ್ಕೋಸ್ಕರವಾಗಿ ನಮ್ಮ ಇಡೀ ಸಮಯವನ್ನು ಅದನ್ನೇ ಕೃಷಿ ಮಾಡ್ತಾ ಬದುಕುತ್ತಿರುವವರ ಬಗ್ಗೆ ನಾವು ತುಂಬ ಹೆಮ್ಮೆ ಪಡಬೇಕು. ಕಾರಣ ಅವರ ಮಾತುಗಳಿಂದ ಅಥವಾ ಅವರ ಬದುಕಿನ ಪ್ರತಿಯೊಂದು ಕಲೆಯನ್ನು ವ್ಯಕ್ತಪಡಿಸುವ ಸಂದರ್ಭಗಳಲ್ಲೆಲ್ಲ ಅದು ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದೆ ಅಥವಾ ಒಂದಷ್ಟು ಜನರಿಗೆ ಅದು ಮಾರ್ಗದರ್ಶನವನ್ನು ಮಾಡ್ತಾ ಇದೆ. ಹಾಗಾಗಿ ಅವರು ಒಂದು ಚೆನ್ನಾದ ವಿಷಯವನ್ನು ಸಮಾಜಕ್ಕೆ ಮುಟ್ಟಿಸಿದಂತೆ ಸಮಾಜದಲ್ಲಿ ತುಂಬ ಬದಲಾವಣೆಗಳನ್ನು ಸಾಧ್ಯವಾಗಿದೆ. ನಿರ್ವಹಿಸುವಂತಹ ಕಾಲದಲ್ಲಿ ಇಷ್ಟು ಆತಂಕ ಹೆದರಿಕೆ ಬರುವುದಿಲ್ಲ. ಒಂದು ಪ್ರಶಸ್ತಿ ಹಿನ್ನೆಲೆಯಲ್ಲಿ ಹಿರಿದಾದ ಉದ್ದೇಶ ಇರ್ತದೆ. ಯಾವುದೋ ಒಬ್ಬ ಕಲಾವಿದನಿಗೆ ಕೊಟ್ಟರೆ ಸಾಕು ಅನ್ನುವಂತಹ ಕಾರಣಕ್ಕಾಗಿ ಕೊಡುವುದಲ್ಲ ಪ್ರಶಸ್ತಿ ಕೊಡುವಲ್ಲಿ ಯಾವ ನಿರ್ಣಯದಿಂದ ಅದು ಸ್ಥಾಪಿತವಾಗಿದೆ, ಅದರ ಹಿನ್ನೆಲೆಯಲ್ಲಿರುವಂತಹ ಉದಾತ್ತವಾದಂತಹ ಉದ್ದೇಶ ಏನು, ಅದು